ಹಾಸನ ಜಿಲ್ಲೆ ಆಲೂರು ತಾಲೂಕು ಬೈರಾಪುರ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಚಂದ್ರಶೇಖರ್ ಎಂಬುವರಿಗೆ ಸೇರಿದ ಮನೆಯ ಮುಂದೆ ನಿಲ್ಲಿಸಿದ್ದ ಮಾರುತಿ ಇಕೋ ಕಾರನ್ನ ಕಳ್ಳರು ಕದ್ದೊಯ್ದಿರುವಂತಹ ಘಟನೆ ಹಾಸನ ಜಿಲ್ಲೆ ಆಲೂರು ತಾಲೂಕು ಬೈರಾಪುರ ಗ್ರಾಮದಲ್ಲಿ ನಡೆದಿದೆ. ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಚಂದ್ರಶೇಖರ್ ಎಂಬುವರಿಗೆ ಸೇರಿದ ಮಾರುತಿ ಇಕೋ ಕಾರನ್ನ ಮನೆಯ ಮುಂದೆ ನಿಲ್ಲಿಸಲಾಗಿತ್ತು. ಮುಂಜಾನೆ ಸುಮಾರು 3 ರಿಂದ 4 ಗಂಟೆಯ ಜಾವದಲ್ಲಿ ಬಂದಂತಹ ಕಳ್ಳರು ಕಾರಿನ ಬೀಗವನ್ನು ಮುರಿದು ಕಳ್ಳತನ ಮಾಡಿದ್ದಾರೆ. ಹಿಂದೆ ಕೇವಲ ಮೋಟಾರ್ ಸೈಕಲ್ಗಳನ್ನು ಕಳ್ಳತನ ಮಾಡ್ತಾ ಇದ್ದ ಕಳ್ಳರು ಇದೀಗ ಕಾರನ್ನ ಕದ್ದೊಯ್ದಿದ್ದಾರೆ. ಈ ಗ್ರಾಮವು ರಾಷ್ಟ್ರೀಯ ಹೆದ್ದಾರಿಯಲ್ಲಿದ್ದು ಹೆದ್ದಾರಿ ಕಾಮಗಾರಿ ಕೆಲಸವೂ ಕೂಡ ನಡೀತಾ ಇದ್ದು ಸ್ಥಳೀಯ ಗ್ರಾಮ ಪಂಚಾಯತ್ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾವುದೇ ಕ್ರಮವನ್ನ ಕೈಗೊಳ್ಳದೇ ಇರುವುದು ವಿಪರ್ಯಾಸವಾಗಿದೆ. ಇನ್ನೊಂದು ಕಡೆಯಿಂದ ಸಿಸಿ ಕ್ಯಾಮೆರಾವನ್ನು ಕೂಡ ಅಳವಡಿಕೆ ಮಾಡಿಲ್ಲ ಅಂತ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಕಾರು ಮಾಲಕ ಚಂದ್ರಶೇಖರ್ ಅವರು ಕಳೆದ 2 ವರ್ಷಗಳಿಂದ ಕಾರನ್ನು ನಮ್ಮ ಮನೆಯ ಮುಂದೆ ನಿಲ್ಲಿಸ್ತಾ ಇದ್ದು ಇದುವರೆಗೆ ಇಂತಹ ಕೃತ್ಯಗಳು ನಡೆದಿರಲಿಲ್ಲ. ಈವರೆಗೆ ಕಳ್ಳರು ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡ್ತಾ ಇದ್ರು. ಆದರೆ ಕಾರನ್ನ ಕಳ್ಳತನ ಮಾಡಿರುವುದು ಇದೇ ಮೊದಲು. ಇನ್ನು ಮುಂದೆ ಸ್ಥಳೀಯ ಆಡಳಿತ ಹೆಚ್ಚಿನ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದರು. ಇನ್ನು ಆಲೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಆರಂಭಿಸಿದ್ದಾರೆ. ಶೆಡ್ಡಲ್ಲಿ ನಿಲ್ಲಿಸಿದ ಕಾರು ರಾತ್ರಿ 4 ಗಂಟೆ ರಾತ್ರಿಯಲ್ಲಿ ಕಳವಾಗಿದೆ. ಕಂಪ್ಲೇಂಟ್ ಕೊಟ್ಟಿದ್ದೀವಿ, ವಾಚರೆಲ್ಲ ಮಾಡಿದ್ದಾರೆ. ಸುಮಾರು 2 ವರ್ಷದಿಂದ ನಿಲ್ಲಿಸ್ತಾ ಇದ್ರಿ, ಯಾವುದೇ ಅತ್ಯಾಚಾರ ಆಗಿರಲಿಲ್ಲ. ಇದೇ ಫಸ್ಟ್ ಅಲ್ಲೂ ಆಗ್ತಾ ಇರೋದು ಇಲ್ಲಿ ಸರ್ಕಲಲ್ಲಿ? ಬೈರಾಪುರದಲ್ಲೇ ಇದೆ ಫಸ್ಟ್. ಬೈರಾಪುರದಲ್ಲೇ ಈ ಘಟನೆ ನಡೆದಿರೋದು ಇದೇ ಫಸ್ಟು. ಮುಂಚೆ ಯಾವುದೇ ಘಟನೆ ನಡೆದಿರಲಿಲ್ಲ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಬೈಕೆಲ್ಲ ಕಳವಾಗಿದೆ ಮೊದಲೆಲ್ಲ, 1-2-3 ಬೈಕ್. ಕಾರ್ಗಳು ಯಾವುದು ಕಳ್ಳತನ ಆಗಿರಲಿಲ್ಲ, ಇದೇ ಮೊದಲು. ಹೌದಾ? ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಕೂಡಲೇ ಇದು ಎಲೆಕ್ಷನ್ ಕರೀಲಿ ಅದೊಂದು ಆಗ ಈಗ ಅನ್ನೋದು ಬೇಡ, ತಕ್ಷಣದಿಂದಲೇ ನಾಳೆಯಿಂದನೇ ಸಿಸಿ ಕ್ಯಾಮ್ರಾ ವ್ಯವಸ್ಥೆ ಮಾಡಿ. ಈ ಹಿಂದೂ ಕೂಡ ಕೆಲವು ಬೈಕಲ್ಲಿ ಕಳ್ಳತನ ಆಗ್ಯಾವೆ. ಇದು ಸ್ವಲ್ಪ ಅನೈತಿಕ ಚಟುವಟಿಕೆಗಳು ನಡೀತವೆ. ಯಾಕೆಂದರೆ ಈಗ ಹೆದ್ದಾರಿ ಆದ್ದರಿಂದ ತಕ್ಷಣ ಕ್ರಮ ಕೈಗೊಳ್ಳಿ. ಹಾಗೂ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಈ ಬೈರಾಪುರ ವ್ಯಾಪ್ತಿಯೊಳಗೆ ಯಾವುದೇ ಕೆಟ್ಟ ಅನೈತಿಕ ಚಟುವಟಿಕೆಗಳು ನಡೆದಂಗೆ, ಕಳ್ಳತನ ಆಗದಂಗೆ ದಯಮಾಡಿ ರಕ್ಷಣೆ ಕೊಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಪ್ರತಿಯೊಂದು ಸರ್ಕಲಿಗೂ ಸರ್ಕಾರದವರು ಒಂದೊಂದು ಸಿಸಿ ಕ್ಯಾಮ್ರಾ ಹಾಕಬೇಕು, ಡಿಪಾರ್ಟ್ಮೆಂಟವರು ಹಾಕಬೇಕು, ಎಲ್ಲರೂ ಹಾಕಬೇಕು. ಈ ಪೊಲೀಸ್ ಡಿಪಾರ್ಟ್ಮೆಂಟವರು ನಮ್ಮ ಕೆಲಸ ಅಲ್ಲ ಅಂತಾರೆ, ಗ್ರಾಮ ಪಂಚಾಯತಿಯವರು ನಮ್ಮ ಕೆಲಸ ಅಲ್ಲ ಅಂತಾರೆ, ತಾಲೂಕು ಆಫೀಸಲ್ಲಿ ಕೇಳಿದರೆ ನಿಮ್ಮೂರಿಗೆ ನೀವು ಕ್ಯಾಮ್ರಾ ಹಾಕ್ಬೇಕು ಅಂತಾರೆ. ಇದಕ್ಕೆ ಸರ್ಕಾರದವರು ಯಾವ ರೀತಿ ಏನು ಮಾಡಿಕೊಡ್ತಾರೆ? ಕಾರು ಓನರ್ಸ್ಗಳಿಗೆ ಏನಾದರೂ ಬೆನಿಫಿಟ್ ಮಾಡಿಸ್ತಾರಾ ಅಥವಾ ಕಳ್ಳತನ ಆಗೋದು ಜಾಸ್ತಿ ಆಗಲಿ ಅಂತ ಬಿಡ್ತಾರೋ ಅದ್ರ ಬಗ್ಗೆ ಇನ್ನೂ ನಾವು ಏನು ನಮಗೆ ಸರಿಯಾದ ಮಾಹಿತಿಗಳಿಲ್ಲ.